ಟೀಂ ಮೋದಿ ಕಾಪು ಮತ್ತು ಇಸ್ಕಾನ್ ಉಡುಪಿ ಇವರ ವತಿಯಿಂದ ಧರ್ಮ ಜಾಗೃತಿ ಮತ್ತು ಗೀತಾ ತತ್ವ ಪ್ರಸಾರಣೆಗಾಗಿ ಉಚಿತ ಭಗವದ್ಗೀತೆ ಪುಸ್ತಕ ಗ್ರಂಥ ವಿತರಣೆ ಕಾರ್ಯಕ್ರಮವನ್ನು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಅರ್ಚಕರಾದ ಜನಾರ್ದನ ತಂತ್ರಿ ಉದ್ಘಾಟಿಸಿ ಮಾತನಾಡಿ, ಜನರಲ್ಲಿ ಧರ್ಮ ಜಾಗೃತಿಯನ್ನು ನಡೆಸುವುದು ಇಂದು ಅನಿವಾರ್ಯವಾಗಿದ್ದು, ಧರ್ಮ ಮತ್ತು ಧರ್ಮದ ಸಾರವನ್ನು ಮನೆ ಮನೆಗೆ ತಲುಪಿಸುವ ಕೆಲಸಗಳು ನಿರಂತರವಾಗಿ ನಡೆಯುತ್ತಿರಬೇಕು. ಈ ನಿಟ್ಟಿನಲ್ಲಿ ಟೀಂ ಮೋದಿ ಮತ್ತು ಉಡುಪಿ ಇಸ್ಕಾನ್ ನಡೆಸುತ್ತಿರುವ ಕಾರ್ಯಕ್ರಮ ಮಾದರಿಯಾಗಿದೆ ಎಂದರು. ಉಡುಪಿ ಇಸ್ಕಾನ್ ರುದ್ರನಾಥ ಪ್ರಭು ಮಾತನಾಡಿ, ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಭಗವದ್ಗೀತೆಯ ಜನ್ಮ ಜನ್ಮಾಂತರಗಳ ಪಾಪಕ್ಕೆ ಪರಿಹಾರ ಒದಗಿಸುವಂತಹ ಮುಖ್ಯ ಆಧಾರ ಗ್ರಂಥವಾಗಿದ್ದು, ಮನುಷ್ಯನ ಜೀವನದಲ್ಲಿ ಎದುರಾಗುವ ಎಲ್ಲಾ ಕಷ್ಟ ಕೋಟಲೆಗಳಿಗೂ ಭಗವದ್ಗೀತೆ ಪರಿಹಾರವಾಗಿದೆ. ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಗ್ರಂಥವನ್ನ ಇಟ್ಟುಕೊಂಡು ದಿನನಿತ್ಯ ವಾಚಿಸಬೇಕು ಎಂದು ಹೇಳಿದರು. ಜೆಸಿಐ ಪೂರ್ವ ವಲಯಾಧ್ಯಕ್ಷ ರಾಕೇಶ್ ಕುಂಜೂರು, ಟೀಂ ಮೋದಿ ಕಾಪು ಘಟಕದ ಅಧ್ಯಕ್ಷ ಯೋಗೀಶ್ ಕೈಪುಂಜಾಲು, ಸಂಘಟಕರಾದ ನಿತೀಶ್ ಕಾಂಚನ್, ಅಶ್ವಿನ್ ಪುತ್ರನ್, ಲಕ್ಷ್ಮೀಕಾಂತ್, ಕರುಣಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಶಕ್ತಿ ಬೇಕು, ಸಾಮರ್ಥ್ಯ ಬೇಕು. ಅದನ್ನು ಯಾರು ಕೊಡ್ಬೋದು? ಸಾಕ್ಷಾತ್ ಭಗವಂತ. ಅದರಿಂದ ಇದನ್ನೆಲ್ಲ ಹೇಳಿದ್ರೆ ನಮ್ಮ ಜೀವನದಲ್ಲಿ ಸನ್ಮಾರ್ಗದಲ್ಲಿ ಪ್ರೇರಕ ಶಕ್ತಿ ಯಾರಂದ್ರೆ ಮೊದಲಿಗೆ ದೇವರು ಭಗವಂತ. ಅದರಿಂದ ಆ ಭಗವಂತನ ಚಿಂತನೆ ಮೊದಲು, ಉಳಿದದ್ದೆಲ್ಲ ತದನಂತರ. ಅಂದರೆ ನಾವೊಂದು ಹಠವನ್ನು ಇಟ್ಕೊಳ್ಬೇಕು. ನಾವು ಬೆಳಿಗ್ಗೆ ಎದ್ದು ಒಂದು ವಾರದಲ್ಲಿ ಒಂದು ದಿವಸ ಹೋಗಿ ಆ ದೇವಾಲಯಕ್ಕೆ ಹೋಗಿ ಒಂದು 6:30 ಒಳಗಡೆ ದೇವಸ್ಥಾನಕ್ಕೆ ಹೋಗಿ ನಾವು ದೇವರ ದರ್ಶನ ಮಾಡಿಕೊಂಡು ನಂತರ ನಾವು ಆಹಾರವನ್ನು ನಾವು ಸ್ವೀಕರಿಸ್ತೇವೆ ಎಂಬುದಾಗಿ ಈ ಹಠ ಯಾರಲ್ಲಿ ಬೇಕು ಅಂದರೆ ದೇವರಲ್ಲಿ ಬೇಕು. ಕೋರ್ಟ್ನಲ್ಲಿ ಭಗವದ್ಗೀತೆಯನ್ನೇ ಯಾಕೆ ತಗೊಳ್ತಾರೆ? ಹಲವಾರು ಸಾವಿರ ಲಕ್ಷಗಟ್ಟಲೆ ಬುಕ್ಸ್ ಇದೆ. ಭಗವದ್ಗೀತೆನೇ ಯಾಕೆ ತಗೊಳ್ತಾರೆ ಅಂದರೆ ಭಗವದ್ಗೀತೆ ಎಲ್ಲ ವೇದಗಳ ಸಾರ. ಪ್ರಪಂಚದಲ್ಲಿ ಎಂಥ ಬುಕ್ ಇದ್ದರೂ ಕೂಡ ಈ ಒಂದು ಬುಕ್ಕಲ್ಲಿ, ಈ ಒಂದು ಭಗವದ್ಗೀತೆಯಲ್ಲಿ ಎಲ್ಲವೂ ಅಡಗಿದೆ. ನಮ್ಮ ಜೀವನದ ಕಷ್ಟ ಕ್ಲೇಶಗಳಿಗೆ, ಈ ಜಗತ್ತಿನಲ್ಲಿ ಈ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂದರೆ ಇಲ್ಲಿದೆ. ಯಾಕಂದರೆ ಇದನ್ನು ನಾನು ಹಲವಾರು ಬಾರಿ ಓದಿದ್ದೇನೆ, ತಿಳಿದುಕೊಂಡಿದ್ದೇನೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿದ್ದೇನೆ.